ಈ ದೇಶದ ಕಸಬು ಆಧಾರಿತ ಜಾತಿಗಳು ಕೇವಲ ಕುಲಕಸುಬೊಂದೇ ನಮಗೆ ಅನಿವಾರ್ಯ ಅನ್ನೋ ಮನಸ್ಥಿತಿಯಲ್ಲಿದ್ದಾಗ ಜನವರಿ 1, 1818ರಂದು ಜನರಿಗೆ ಶೈಕ್ಷಣಿಕ ಆರ್ಥಿಕ ಬಲವನ್ನು ಪಡೆಯುವ ಹೊಸ ಬದಲಾವಣೆ ಭಾರತದಲ್ಲಿ ಪ್ರಾರಂಭವಾದ ದಿನ. ಈ ದೇಶದಲ್ಲಿ ಕಸುಬಾಧಾರಿತ ಜಾತಿಗಳಿಗಿಂತ ಕೆಳಸ್ತರದಲ್ಲಿ ಗುರುತಿಸಲ್ಪಟ್ಟ ಅಸ್ಪೃಶ್ಯರು, ಈ ದೇಶವನ್ನು ಆಳಿದ ರಾಜರು, ಆತನ ಆಸ್ಥಾನದಲ್ಲಿದ್ದ ಪಂಡಿತ ವರ್ಗಗಳ ಕೆಟ್ಟ ಕಾನೂನುಗಳಿಂದ, ಜಾತಿ ಅನಿಷ್ಟ ಪದ್ಧತಿಯಿಂದ ಸಾಮಾಜಿಕ ಅಸಮಾನತೆ ಅನುಭವಿಸುತ್ತಿದ್ದ ಜನರಲ್ಲಿ ಶಿಕ್ಷಣದ ಹಕ್ಕು, ಆರ್ಥಿಕವಾಗಿ ಸದೃಢರಾಗಲು ಜನವರಿ 1, 1818 ಒಂದು ವಸಂತ ಕಾಲ. ಒಟ್ಟಾರೆಯಾಗಿ ಹೇಳಬೇಕಾದರೆ SC ST OBC ಸೇರಿದಂತೆ ಭಾರತೀಯರಾದ ಎಲ್ಲರಲ್ಲಿ ಹೊಸ ಬದಲಾವಣೆಗೆ ಕಾರಣವಾದ ಈ ದಿನವೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಈ ದಿನ ದೇಶಾದ್ಯಂತ ಮಹಾರಾಷ್ಟ್ರದ ಭೀಮಾ ನದಿ ತೀರದ ಭೀಮಾ ಕೋರೆಗಾಂವ್ಗೆ ಜನಸಾಗರವೇ ಹರಿದು ಬರುತ್ತದೆ. ಎಲ್ಲೆಲ್ಲೂ ಜೈ ಭೀಮಾ ಘೋಷಣೆ. ಒಂದು ಕಡೆ ನಮಗಾಗಿ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿ ಆ ಮಹಾ ಹೋರಾಟಗಾರರಿಗೆ ನಮನ ಸಲ್ಲಿಸುವ ಜನ, ಮತ್ತೊಂದೆಡೆ ನಾವು ಸೇರಿದಂತೆ ನಮ್ಮ ಮುಂದಿನ ಪೀಳಿಗೆಯು ನಮ್ಮ ಪೂರ್ವಜರು ಮಾಡಿದ ಹೋರಾಟದ ಫಲವನ್ನ ಅನುಭವಿಸುತ್ತಿದ್ದೇವೆ ಅನ್ನೋ ಕೃತಜ್ಞತಾ ಭಾವ. ಕೋರೆಗಾಂವ್ ವಿಜಯೋತ್ಸವವನ್ನ ನೆನಪಿಸುತ್ತಾ ನಮ್ಮವರಿಗಾಗಿ ಹೋರಾಟ ಮಾಡಲೇಬೇಕು ಅನ್ನೋ ಸತ್ಯವನ್ನ ಅರಿತ ಜನ, ಯಾವ ಕಾರಣಕ್ಕೂ ಅಳದೆ ಈ ದೇಶವನ್ನ ಆಳುವ ಜನರಾಗಬೇಕೆನ್ನುವ ಹೊಸ ಹೋರಾಟದ ಕಲ್ಪನೆಯನ್ನು ಮುನ್ನೆಲೆಗೆ ತರುವ ದಿನ. ಬದಲಾದ ಕಾಲಘಟ್ಟದಲ್ಲಿ ಯುದ್ಧ ಬದಲಾಗಿ ಮತದಾನ ಅಸ್ತ್ರದ ಮೂಲಕ ಅಧಿಕಾರವನ್ನು ನಾವು ಪಡೆಯಬೇಕೆಂದು ನೆನಪಿಸುವ ದಿನ ಎಂದರೂ ತಪ್ಪಾಗಲಾರದು. ಭೀಮಾ ಕೋರೆಗಾಂವ್ ಕದನ ಮತ್ತು ಆ ಕದನ ವಿಜಯೋತ್ಸವವಾಗಿ ಪರಿವರ್ತನೆಗೊಂಡ ಅದ್ಭುತ ಇತಿಹಾಸವನ್ನ ನಾವು ನೋಡಲೇಬೇಕಾಗುತ್ತದೆ. ಈ ಇತಿಹಾಸವನ್ನ ಹೇಳಬೇಕಾದರೆ ಈ ದೇಶದ ಮೌಢ್ಯತೆಯನ್ನು ಪ್ರಸ್ತಾಪಿಸಬೇಕಾಗುತ್ತದೆ. ಜಾತಿ ದೌರ್ಜನ್ಯ ಎಸಗಿದ ಪಾಳೆಗಾರರು ಮತ್ತು ಮೌಢ್ಯತೆಯನ್ನು ಪ್ರತಿಪಾದಿಸುತ್ತಿದ್ದ ಸಾಂಪ್ರದಾಯವಾದಿಗಳನ್ನ ಉಲ್ಲೇಖಿಸಬೇಕಾಗುತ್ತದೆ. ಆರ್ಯರ ಆಗಮನದ ನಂತರ ಭಾರತ ತನ್ನೆಲ್ಲ ಅತ್ಯದ್ಭುತ ನಾಗರಿಕತೆಯನ್ನ ಕಳೆದುಕೊಂಡಿತ್ತು ಅನ್ನೋ ಸತ್ಯ ಎಲ್ಲರಿಗೂ ತಿಳಿದಿದೆ. ಕೇವಲ ಕೆಲವು ವರ್ಗಗಳಿಗೆ ವಿದ್ಯಾಭ್ಯಾಸ, ವ್ಯಾಪಾರ, ಆಡಳಿತ ನಡೆಸುವ ಹಕ್ಕುಗಳಿದ್ದರೆ ಕೆಲವರು ಕಸುಬು ಆಧಾರಿತ ಜಾತಿಗಳಾಗಿ ಮೇಲ್ವರ್ಗದ ಜನರ ಸೇವೆ ಮಾಡಬೇಕಾಗಿತ್ತು. ಇನ್ನು ಅಸ್ಪೃಶ್ಯರೆಂದು ಕರೆಸಿಕೊಳ್ಳುವ ಜನ ಊರ ಆಚೆಗೆ ಬೆಟ್ಟಗುಡ್ಡಗಳಲ್ಲಿ ಪ್ರಾಣಿಗಿಂತ ಕೀಳಾಗಿ ಬದುಕು ಸಾಗಿಸುವ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ರಾಜನ ಆಡಳಿತ ಮತ್ತು ಆ ರಾಜ ಹೆಚ್ಚಾಗಿ ಜನಪರವಾಗಿರದೆ ತನ್ನ ಸ್ವಾರ್ಥ ಮತ್ತು ತನಗೆ ಸಲಹೆ ನೀಡುತ್ತಿದ್ದ ವಿದ್ವಾಂಸ ಪಂಡಿತರ ಮಾತುಗಳನ್ನ, ಅವರ ಸಲಹೆಗಳನ್ನು ಕೇಳುತ್ತಿದ್ದು ಮೂಲ ಕಾರಣವೂ ಆಗಿರಬಹುದು ಎನ್ನಲಾಗಿದೆ. ಈ ದೇಶದಲ್ಲಿ ಇಂತಹ ಪರಿಸ್ಥಿತಿ ಇತ್ತು ಅನ್ನೋದು ಅಕ್ಷರಶಃ ಸತ್ಯ. ಇಂತಹ ದಬ್ಬಾಳಿಕೆಗಳು ದೇಶದೆಲ್ಲೆಡೆ ನಡೆಯುತ್ತಿದ್ದರೆ ಒಂದು ಕಡೆ ಮಾತ್ರ ಈ ದಬ್ಬಾಳಿಕೆಗೆ ಉತ್ತರ ಕೊಡುವ ಪ್ರತಿಕೂಲ ಸಂದರ್ಭ ಒದಗಿದ್ದು ಮಹಾರ್ ಸೈನಿಕರಿಗೆ. ಆಗ ತಾನೇ ಬ್ರಿಟಿಷರು ಭಾರತಕ್ಕೆ ದಂಡೆತ್ತಿ ಬಂದಿದ್ದು. ಈ ಸಮಯವನ್ನ 500 ಮಹಾರ್ ಸೈನಿಕರು ಸಮಯೋಚಿತವಾಗಿ ತಮ್ಮ ಬಿಡುಗಡೆಯ ದಾರಿಯನ್ನಾಗಿ ಮಾರ್ಪಾಡು ಮಾಡಿರುವುದೇ ಈ ಭೀಮಾ ಕೋರೆಗಾಂವ್ ಇತಿಹಾಸ. 1818 ಅದು ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಆಡಳಿತ ಕಾಲ. ಆಗಿನ ಪೇಶ್ವೆ ಮಂತ್ರಿ 2ನೇ ಬಾಜಿರಾಯ. ಸಾಮಾಜಿಕ ದುಸ್ಥಿತಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅಸ್ಪೃಶ್ಯರಾದ ಮಹಾರರಿಗೆ ದೌರ್ಜನ್ಯಕೋರ ಇಂತಹ ಪೇಶ್ವೆಗಳ ಮತ್ತವರ ಸಾಮ್ರಾಜ್ಯದ ವಿರುದ್ಧ ಹೋರಾಡುವ ಅದ್ಭುತ ಅವಕಾಶವೊಂದು ಬರುತ್ತದೆ. ಅಸ್ಪೃಶ್ಯನೊಬ್ಬನನ್ನ ಹಿಂದೂ ಒಬ್ಬ ಮುಟ್ಟಿ ಆತ ಮಲಿನಗೊಳ್ಳುವುದನ್ನು ತಪ್ಪಿಸಲು ಅಸ್ಪೃಶ್ಯನು ತನ್ನ ಕುತ್ತಿಗೆಗೆ ಅಥವಾ ಮುಂಗೈಗೆ ಕಪ್ಪು ದಾರವೊಂದನ್ನು ಕಟ್ಟಿಕೊಳ್ಳುವುದು ಆ ದಿನಗಳಲ್ಲಿ ಕಡ್ಡಾಯವಾಗಿತ್ತು. ಅಲ್ಲದೆ ಪೇಶ್ವೆಗಳ ರಾಜಧಾನಿಯಾದ ಪೂನಾದಲ್ಲಿ ಹಿಂದೂಗಳು ಅಸ್ಪೃಶ್ಯನೋರ್ವ ನಡೆದ ದಾರಿಯಲ್ಲಿ ನಡೆದು ಮಲಿನಗೊಳ್ಳುವುದನ್ನು ತಡೆಯಲು ಅಸ್ಪೃಶ್ಯನು ತನ್ನ ನಡುವಿಗೆ ಹಗ್ಗವೊಂದನ್ನು ಬಿಗಿದು ಅದಕ್ಕೆ ಕಸಪೊರಕೆಯನ್ನು ಕಟ್ಟಿ ತಾನು ನಡೆದ ದಾರಿಯನ್ನ ಆತ ಗುಡಿಸಬೇಕಾಗಿತ್ತು. ಅದಲ್ಲದೆ ಅದೇ ಪೂನಾ ನಗರದಲ್ಲಿ ಅಕಸ್ಮಾತ್ ಅಸ್ಪೃಶ್ಯನೊಬ್ಬ ದಾರಿಯಲ್ಲಿ ಉಗಿದು ಆ ಉಗುಳನ್ನು ಹಿಂದೂ ಒಬ್ಬ ತುಳಿದು ಆತ ಮಲಿನವಾಗುವುದನ್ನು ತಪ್ಪಿಸಲು ಅಸ್ಪೃಶ್ಯ ತನ್ನ ಕೊರಳಿಗೆ ಮಣ್ಣಿನ ಮಡಿಕೆಯೊಂದನ್ನ ನೇತು ಹಾಕಿಕೊಳ್ಳಬೇಕಾಗುತ್ತಿತ್ತು ಮತ್ತು ಉಗಿಯಬೇಕೆಂದರೆ ಆ ಮಡಿಕೆಯಲ್ಲಿ ಉಗಿಯಬೇಕಾಗಿತ್ತು.
ಈ ಬಗೆಯ ಸಾಮಾಜಿಕ ಅಸಮತೋಲನದ ವಿರುದ್ಧ ದಮನಿತ ಸಮುದಾಯ ಸಿಡಿದೆದ್ದು ಭೀಮಾ ನದಿಯ ತೀರದಲ್ಲಿ ಆ ಕೋರೆಗಾಂವ್ ರಣಾಂಗಣದಲ್ಲಿ ಬಾಂಬೆ ರೆಜಿಮೆಂಟ್ನ ಕೆಲ 500 ಜನ ಮಹಾರ್ ಕಾಲ್ದಳದ ಸೈನಿಕರು, ಪೂನಾದ 250 ಅಶ್ವದಳದವರ ನೆರವಿನೊಂದಿಗೆ ಜೊತೆಗೆ ಮದ್ರಾಸ್ನ 24 ಗನ್ಮೆನ್ಗಳ ಸಹಾಯದಿಂದ 20,000 ಅಶ್ವದಳವಿದ್ದ 8,000ದಷ್ಟು ಕಾಲ್ದಳವಿದ್ದ ಪೇಶ್ವೆಯ ಬೃಹತ್ ಸೇನೆಯ ವಿರುದ್ಧ 1818 ಜನವರಿ 1ರಂದು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಸತತವಾಗಿ 12 ಗಂಟೆಗಳು ಯಾವುದೇ ವಿಶ್ರಾಂತಿ ಆಯಾಸವಿಲ್ಲದೆ, ಆಹಾರ ನೀರಿನ ಪರಿವೆ ಇಲ್ಲದೆ ಕ್ಯಾಪ್ಟನ್ FF ಸ್ಟ್ಯಾಂಟನ್ನ ನೇತೃತ್ವದಲ್ಲಿ ಯುದ್ಧ ಗೆಲ್ಲುತ್ತಾರೆ. ಈ ಯುದ್ಧದಲ್ಲಿ ಜಯ ತಂದುಕೊಟ್ಟು ಮಡಿದ 22 ಮಹಾರ್ ಸೈನಿಕರ ಸ್ಮರಣಾರ್ಥ ಕೋರೆಗಾಂವ್ನಲ್ಲಿ ಮಹಾರ್ ಸೈನಿಕರು ಪ್ರಥಮ ಗುಂಡು ಸಿಡಿದ ಸ್ಥಳದಲ್ಲೇ 65 ಅಡಿ ಎತ್ತರದ ಒಂದು ಶಿಲಾ ಸ್ಮಾರಕ ಕೂಡ 1821 ಮಾರ್ಚ್ 26ರಂದು ನಿರ್ಮಾಣಗೊಳ್ಳುತ್ತದೆ. ಹಾಗೂ ಆ ಸ್ಮಾರಕದಲ್ಲಿ ಮಡಿದ 22 ಸೈನಿಕರ ಜೊತೆಗೆ ಗಾಯಗೊಂಡವರ ಹೆಸರನ್ನು ಕೆತ್ತಿಸಲಾಗುತ್ತದೆ. ಇದು ಮಹಾ ಸಂಘರ್ಷ ಮಾತ್ರವಾಗಿರದೆ ಮಹಾ ಬದಲಾವಣೆಗೆ ಮುನ್ನುಡಿಯಾದ ಇತಿಹಾಸವಾಗಿದೆ. ಕೋರೆಗಾಂವ್ ಕದನ ಕೇವಲ ಯುದ್ಧವಾಗಿರದೆ ಅದು ಭಾರತೀಯರಿಗೆ ಬಿಡುಗಡೆಯ ದಾರಿಯಾಗಿದೆ. ಗೆಲುವಿಗೆ ಪ್ರತಿಯಾಗಿ ಅಷ್ಟರವರೆಗೆ ಶಿಕ್ಷಣ ವಂಚಿತ ಸಮಾಜಕ್ಕೆ ಬ್ರಿಟಿಷ್ ಸರ್ಕಾರ ಶಿಕ್ಷಣದ ಹಕ್ಕನ್ನು ನೀಡಿದ್ದು ಇದೊಂದು ಮಹಾ ಕ್ರಾಂತಿಕಾರಿ ನಡೆಯಾಯಿತು. ಮತ್ತು ಮೇಲ್ವರ್ಗದವರಿಗೆ ಇದ್ದ ಉದ್ಯೋಗದ ಅವಕಾಶ ಬ್ರಿಟಿಷ್ ಸರ್ಕಾರದಲ್ಲಿ ಎಲ್ಲ ಜನರಿಗೆ ಸಿಗುವಂತಾಯಿತು. ಹೀಗೆ ಭಾರತದಲ್ಲಿ ಶಿಕ್ಷಣ ಕ್ರಾಂತಿ ಪ್ರಾರಂಭವಾದರೆ ಜ್ಯೋತಿಬಾಯಿ ಫುಲೆ ಶಿಕ್ಷಣ ಪಡೆದು ಅವರು ಶಾಲೆಗಳನ್ನು ಪ್ರಾರಂಭಿಸಿದರು. ಯುದ್ಧ ನಡೆದ 73 ವರ್ಷಗಳ ನಂತರ ಹುಟ್ಟಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಶಿಕ್ಷಣ ಪಡೆಯುವಂತಾಯಿತು. ಮುಂದೆ ಭಾರತದ ಸಂವಿಧಾನ ಬರೆದು ಸ್ವತಂತ್ರ ಭಾರತದಲ್ಲಿ ಶಿಕ್ಷಣದ ಹಕ್ಕನ್ನು ತಂದು ಭಾರತದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ತರುವಂತಾಯಿತು. ನಮಗಾಗಿ ಹೋರಾಡಿದ ವೀರ ಸೈನಿಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅನ್ನೋ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತುಗಳನ್ನ ನೆನಪಿಸುತ್ತಾ ನಿಮಗೆಲ್ಲರಿಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.